ಕಳೆದ 4 ದಶಕಗಳಲ್ಲಿ ಆಗದ ಅಭಿವೃದ್ಧಿ ಕಾಮಗಾರಿಗಳು ಶಾಸಕ ರಾಜೇಶ್ ನಾಯ್ಕ್ ಶಾಸಕತ್ವದ 4 ವರ್ಷಗಳಲ್ಲಿ ಅನುಷ್ಠಾನಗೊಂಡಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದ್ದಾರೆ. ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ 40 ಲಕ್ಷ ರೂಪಾಯಿ ವೆಚ್ಚದ ಒಳಚರಂಡಿ, 10 ಲಕ್ಷ ರೂಪಾಯಿ ವೆಚ್ಚದ ಶ್ರೀರಾಮಕೃಷ್ಣ ತಪೋವನ ಸಂಪರ್ಕ ರಸ್ತೆ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಯ 28 ಕೋಟಿ ರೂಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಬಂಟ್ವಾಳದ ಕ್ಷೇತ್ರದಲ್ಲಿ ಮುಂದೆಯೂ ನಗರದ ಒಳಚರಂಡಿ ವ್ಯವಸ್ಥೆ, ಜೆಜೆಎಂ ಮೂಲಕ ಮನೆ ಮನೆಗೆ ಕುಡಿಯುವ ನೀರು, ಬಹುಗ್ರಾಮ ಯೋಜನೆಯು ಕಾರ್ಯಗತಗೊಳ್ಳಲಿದೆ ಎಂದಿದ್ದಾರೆ. ಬಂಟ್ವಾಳ ಅಭೂತಪೂರ್ವವಾಗಿರತಕ್ಕಂಥ ಅಭಿವೃದ್ಧಿಯ ಹೊಳೆಯನ್ನು ಹರಿಸಿದ್ದಾರೆ. ಈಗಾಗಲೇ ಸುಮಾರು 1,800 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ತಂದು ಹಳ್ಳಿಗಳ, ನಗರಗಳ, ಗ್ರಾಮದ ಅಭಿವೃದ್ಧಿಯ ಹೊರವನ್ನು ತೊಟ್ಟು ಕಾಯಕಗಳನ್ನು ಮುಗಿಸಿದ್ದಾರೆ. ಇವತ್ತು ವಿಶೇಷವಾಗಿ PWD ಮತ್ತು ಇನ್ನೊಂದು ವೆಂಟೆಡ್ ಡ್ಯಾಮ್ಗಳನ್ನು ತರುವುದರ ಮುಖಾಂತರ ಅದರಲ್ಲಿ 250 ಕೋಟಿ ರೂಪಾಯಿಗಳ ಯೋಜನೆಯನ್ನು ಜೋಡಿಸ್ತಕ್ಕಂಥ ಕೆಲಸಗಳು, ರಸ್ತೆ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, PWD ಮುಖಾಂತರ ಅನುದಾನದಲ್ಲಿ ಸುಮಾರು 1,000 ಕೋಟಿ ರೂಪಾಯಿಗಳ ಯೋಜನೆಗಳನ್ನು ಮಾಡಲಾಗಿದೆ. ಈಗಾಗಲೇ ಟೆಂಡರ್ ಅಂತ ಮುಗಿದಿದೆ. ನನಗನಿಸಿದೆ ಈ ವರ್ಷದ ಅವಧಿ ಮುಗಿದಾಗ ಸುಮಾರು ಹತ್ತಿರ 3,000 ಕೋಟಿ ರೂಪಾಯಿಗಳ ಕಾಮಗಾರಿಯನ್ನು ರಾಜೇಶ್ ನಾಯ್ಕ್ ಅವರು ಅವರ ಕ್ಷೇತ್ರದಲ್ಲಿ ಸುದ್ದಿಲ್ಲದೆ, ಸದ್ದು ಗದ್ದಲಗಳಿಲ್ಲದೆ ಸಾಮಾನ್ಯ ಒಬ್ಬ ಜನನಾಯಕರಾಗಿ ಕಾರ್ಯವನ್ನು ಮಾಡಿದ್ದಾರೆ. ಸುಮಾರು ಸುದೀರ್ಘ ಅವಧಿಯಲ್ಲಿ ಬಂಟ್ವಾಳ ಕ್ಷೇತ್ರದಲ್ಲಿ ರಾಜಕಾರಣ ಮಾಡಿಕೊಂಡು ಬಂದವರು. ಅವರ ಒಟ್ಟು ಇತಿಹಾಸದಲ್ಲಿ ಮಾಡದೇ ಇರತಕ್ಕಂಥದ್ದನ್ನು ರಾಜೇಶ್ ನಾಯ್ಕ್ ಅವರು 4 ವರ್ಷದಲ್ಲಿ ಮಾಡಿದ್ದಾರೆ ಅನ್ನತಕ್ಕಂಥ ನನ್ನ ಅನಿಸಿಕೆ.